ಪೂರಕ್ಲೆಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲೇನ್ ಮಾತರೆಲ್ಲ ಮೋಕೆಡ್ ಎತ್ಕೊಂಡೊಂದುಲ್ಲೆ. ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾನಿಲ್ಲಿ 2 ಬಗೆಯ ರವೆ ಲಡ್ಡನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನಿ ನಮ್ಮ 2 ಬಗೆತ ರವೆ ಲಡ್ಡನ್ನು ಮಲ್ಪುಗ ಕಡೆ ಮುಟ್ಟ ನಿಕ್ಲು ಸ್ಕಿಪ್ ಮಲ್ಪಂದೆ ತೂಲೆ ಅಂಚನೆ ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ನ ಜೊತೆ ಶೇರ್ ಮಲ್ಪರೆ ಮರಪುಡ್ಚಿ. ಇನಿ ಮುಲ್ಪಯ ಅಂತುಲೆ 1 kg ಸೂಜಿ ರವೆ ಪಂಡ ಇಲ್ಲಿ ಸಣ್ಣ ರವೆನ ದೆತೊಂದೆ, ಅಂಚನೆ 1 ಕಪ್ ದಾತು ನೆಯ್ಯಿ ದೆತೊಂದೆ. ಇಲ್ಲಿ 1 kg ಆಗುವಷ್ಟು ನಾನು ಸೂಜಿ ರವೆ ತಗೊಂಡಿದ್ದೇನೆ, ಬಾಂಬೆ ಸೂಜಿ. ಹಾಗೆ 1 ಕಪ್ ಆಗುವಷ್ಟು ತುಪ್ಪ. ಅದನ್ನೀಗ ಒಂದು ಬಾಣಲೆಗೆ ನಾನು ಈ ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ನಾವು ಈ ಬಾಂಬೆ ರವೆಯನ್ನು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಒಂಜಿ ಬಾಣಲೆಗೆ ಆ 1 ಕಪ್ ನೆಯ್ಯಿನ ಪಾಡ್ದು ಅವೇಡ ಪಕ್ಕ ನಮ್ಮದೆತೊಂದಿನ ರವನು 1 kg ರವನು ಪಾಡ್ದು ಶೋಕ ಪೊತ್ವೆ. ಯಾ ಮುಲ್ಪ ಮಲ್ಲ ಬಾಣಲೆ ದೆತೊಂದೆ ಅಂಚನೆ ಯಾನು 1 kg ರವನ್ನ ಹೊರನೆ ಪೊತ್ವೆ. ನಿಕುಲ್ ಬೋಡಂಡ ಒಂದಿನ 2 ಬ್ಯಾಚ್ ಮಲ್ತದು ಪೊತ್ಪುಲಿ, ಅರ್ಧ kgನೇ ಸಪ್ರೇಟ್ ಆದ ಪೊತ್ಪುಲಿ. ನೀವು ಬೇಕಾದರೆ ಇದನ್ನು 2 ಬ್ಯಾಚ್ ಮಾಡಿ ನೀವು ಹುರ್ಕೋಬಹುದು ರವೆಯನ್ನು. ನಾನು ಒಂದೇ ಬ್ಯಾಚಲ್ಲಿ ಎಲ್ಲ ರವೆಯನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೇನೆ. ಮೀಡಿಯಂ ಫ್ಲೇಮ್ಡ್ ಒಂದೇನು ಪೊತ್ಪುಡು 1 ಕಪ್ ನೆಯ್ಯಿ ಯಾವುಂಡು ಈತು 1 kg ರವಕ್ಕೆ 1 ಕಪ್ ತುಪ್ಪ ಸಾಕಾಗ್ತದೆ 1 kg ರವೆಗೆ. ಇದನ್ನು ನೋಡಿ ಚೆನ್ನಾಗಿ ನಾವು ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕು. ಇದೀಗ ಹುರಿದಾಯಿತು, ಗ್ಯಾಸ್ ಬಂದ್ ಮಾಡುವ. ಒಂದೇನು ಶೋಕು ಘಮ ಬನ್ನೇಟ ಪೊತ್ತುದು ಹಾಕಿನ ಗ್ಯಾಸ್ ಬಂದ್ ಮಲ್ತದು. ನಮ್ಮ 1 kg ರವದೆ ತೊಂಡ 3/4 kg ದಾತ ಸಕ್ಕರೆನ ಪೊಡಿ ಮಲ್ತನೆಕ್ ಬೆರವಡು ಗ್ಯಾಸ್ ಬಂದ್ ಮಲ್ತು ಹಾಕಿನ ಬೆರವಡು. ಗ್ಯಾಸ್ ಬಂದ್ ಮಾಡಿ ಆದ ತಕ್ಷಣ ನಾವು 3/4 kg ಆಗುವಷ್ಟು ಸಕ್ಕರೆಯನ್ನು ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು. ನಿಮಗೆ ಸಿಹಿ ಕಮ್ಮಿ ಬೇಕಿದ್ರೆ ಸ್ವಲ್ಪ ಕಮ್ಮಿ ಕೂಡ ಮಾಡ್ಕೋಬಹುದು ಸಕ್ಕರೆಯ ಪ್ರಮಾಣ. ನೋಡಿ, ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಳ ಮುಚ್ಚಿ ಆರಲಿಕ್ಕೆ ಬಿಡುವ. ಒಂದು ಸೋಕು ಬೆರೆದ ಹಾಕಿದ ನಮ್ಮ ಮುಚ್ಚಳ ಮುಚ್ಚಿದ ಒಂತೆ ಪೊರ್ತು ಬುಡ್ಕ ನಿಗ್ಲಿಗೆ ಚೀಪೆ ಕಮ್ಮಿ ಬೋಡನಿತ್ತನ ಸಕ್ಕರೆನ ಒಂತೆ ಕಮ್ಮಿಲ್ಲ ಮುಲ್ಪ ದೆತೊನೊಲಿ. ನೋಡಿ, ಸ್ವಲ್ಪ ಹೊತ್ತಾದ ನಂತರ ನಾನು ನಿಮಗೀಗ ನೋಡಿ ಹಿಟ್ಟನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಇವಾಗ ನಾವು ಇದರಲ್ಲಿ 2 ಬಗೆಯ ಲಡ್ಡನ್ನು ಮಾಡ್ತಾ ಇದ್ದೇವೆ. ಇತ್ತೆ ನಮ್ಮ ನೆಟ್ಟು 2 ಬಗೆತ ಲಾಡನ್ನು ಮಲ್ತೊಂದುಲ್ಲ. ಇದನ್ನೊಂಜಿ ಮಿಕ್ಸಿ ಜಾರ್ಗೆ ಒಂತೆಂತೆನೆ ಈ ರವನ್ನು ಪಾಡ್ದು ಕಡೆವೋಡು ಪಂಡ ಪೊಡಿ ಮಲ್ಪೊಡು, ನೀರು ಪಾಡ್ರೆಯಲ್ಲಿ ಸಣ್ಣ ಪೊಡಿ ಮಲ್ಪೊಡು. ಇವಾಗ ನೋಡಿ, ಒಂದು ಮಿಕ್ಸಿ ಜಾರಿಗೆ ಈ ರವೆ ಮತ್ತು ಸಕ್ಕರೆಯ ಮಿಕ್ಸರನ್ನು ನಾನು ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ತೇನೆ. ಹೀಗೆ ಪುಡಿ ಮಾಡಿ ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳುವ. ಇತ್ತೇನೊಂದೇನು ಪೂರ ಪೊಡಿ ಮಲ್ತದು ಒಂಜಿ ಪಾತ್ರೆಗೆ ನೈಸಾದ ಪೊಡಿ ಮಲ್ಪೊಡು. ಇತ್ತದಲೆ ಇಂಚನೆ ನನ್ನ 2 ಸಲ ಮಿಕ್ಸಿಡ್ ಸಣ್ಣ ಪೊಡಿ ಮಲ್ತದು ದೆತೊನ್ವೆ. ನಿಕ್ಲೆ ಏತು ಬೋಡು ಆ ಪ್ರಮಾಣಡು ನಿಕ್ಲು ಪೊಡಿ ಮಲ್ತೊನೊಲಿ. ನಿಕ್ಲು ನನ್ನಲ ಏನ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದಿ ಜನ ಸಬ್ಸ್ಕ್ರೈಬ್ ಮಲ್ಪಲೆ ಆಯ್ತಾ. ಬರೀಟಿನ ಬೆಲ್ ಬಟನನ್ನು ಆಲ್ ಬಂದು ಪ್ರೆಸ್ ಮಲ್ತುಂಡ ಯಾನು ಒವ್ವೇ ವೀಡಿಯೋ ಪಂಡ ನಿಕ್ಲಿಗೆ ನೋಟಿಫಿಕೇಷನ್ ತಿಕ್ಕೊಂಡು ಅಂಚನೆ ಯಾನು ಮಸ್ತ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಲ್ತೆ ಅವೆಲ್ಲ ಹೊರತೋದು ಇಂಚಾತಂಡು ಪಂದು ಸಪೋರ್ಟ್ ಮಲ್ಪಲೆ. ಇದೇ ಅಂತಲೇ ಇಂಚನೆ ಒಂಜಿ 3 ಸಲ ಮಿಕ್ಸಿ ಜಾರಿಗೆ ಪಾಡ್ದು ಸಣ್ಣ ಪುಡಿ ಮಲ್ತೊಂಡೆ. ನೋಡಿ, ಹೀಗೆ ನಾನು 3 ಸಲ ಮಿಕ್ಸಿ ಜಾರಿಗೆ ಹಾಕಿ ಸಣ್ಣ ಪುಡಿ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಹೀಗೆ ಸೈಡಲ್ಲಿ ಆ ರವೆಯನ್ನು ಎತ್ತಿಟ್ಕೊಂಡೆ. ನೋಡಿ, 2 ಬಗೆಯ ಲಾಡು ಮಾಡಲಿಕ್ಕುಂಟು, ಹಾಗಾಗಿ ಹೀಗೆ ನಾನು ಎತ್ತಿಟ್ಕೊಂಡೆ. ತುಲೆ ನಾನು 2 ಬಗೆದ ಲಾಡು ಮಲ್ಪೊಂದುಲ್ಲೆ ಮುಲ್ಪ ಅಂಚಾದ ಒಂತೆ ರವನ ಅಂಚನೆ ದೆತ್ತಿಯೆ ಬೊಕ್ಕ ಒಂತೆ ಪೊಡಿ ಮಲ್ತಿತ್ತಿನ ರವಕ್ಕೆ ಯಾನು ನೆಯ್ಯಿನ ಬೆಚ್ಚ ಮಲ್ತು ಪಾಡೊಂದುಲ್ಲೆ. ಒಂದು 3 ಚಮಚದತ್ತು ನೆಯ್ಯಿನ ಬೆಚ್ಚ ಮಲ್ತು ಪಾಡಿಯೆ. ನಾವಿಲ್ಲಿ ಪುಡಿ ಮಾಡಿದ ರವಾ ಮಿಕ್ಸರಿಗೆ ನಾನಿಲ್ಲಿ 3 ಚಮಚದಷ್ಟು ತುಪ್ಪವನ್ನು ಬಿಸಿ ಮಾಡಿ ಸೇರಿಸಿದೆ. ಆಮೇಲೆ ಇಲ್ಲಿ ನಾನು ಒಣ ದ್ರಾಕ್ಷಿ ತಗೊಂಡಿದ್ದೇನೆ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಲಾಡಿಗೆ ನಾನು 1 ಗೆಲ್ ದ್ರಾಕ್ಷಿ ದೆತೊಂದೆ, ಅಂಚನೆ ಐಕ್ ಅರ್ಧ ಚಮಚದಾದ ಏಲಕ್ಕಿ ಪುಡಿನ ಪಾಡ್ದು ಶೋಕ ಬೆರೆದು ಒಂಜಿ ಅರ್ಧ ಗ್ಲಾಸ್ ದಾದ ಪೇರನ್ನು ಮುಲ್ಪ ದೆತೊಂದೆ, ಹದಾ ಬೆಚ್ಚ ಪೇರು. ಇಲ್ಲಿ ನಾನು ಅರ್ಧ ಗ್ಲಾಸ್ನಷ್ಟು ಹಾಲನ್ನು ತಗೊಂಡಿದ್ದೇನೆ, ಉಗುರು ಬೆಚ್ಚಗಿನ ಹಾಲನ್ನು. ಈ ಹಿಟ್ಟಿಗೆ ಸೇರಿಸ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹೀಗೆ ಉಂಡೆ ಮಾಡಲಿಕ್ಕೆ ಬರಬೇಕು. ಹೀಗೆ ನಾನು ಮಧ್ಯದಲ್ಲಿ ಒಂದು ಒಣ ದ್ರಾಕ್ಷಿಯನ್ನು ಇಟ್ಟು ಹೀಗೆ ನಾವು ಈ ಉಂಡೆಗಳನ್ನು ರೆಡಿ ಮಾಡ್ಕೋಬೇಕು. ನಮ್ಮ ಪೇರು ಪಾಡ್ದವನೇ ಶೋಕ ಬೆರೆದು ಮಧ್ಯಗೊಂಜಿ 1 ಗೆಲ್ ದ್ರಾಕ್ಷಿ ದೀದು
ನಮ್ಮ ಉದಿನ ಶೋಕು ಉಂಡೆ ಕಟ್ಟೋಡು ಉಂಡೆ ಕಟ್ಟರೆ ಭಾರಿ ಶೋಕಾದ ಬರ್ಪುಂಡು ಜಾಸ್ತಿ ಪೇರ್ಲ ಪಾಡೊಡ್ಚಿ ಏತು ನಿಗ್ಲು ಹಿಟ್ಟನ್ನು ಪತದ ತೂನಗ ನಿಗ್ಲೆ ಗೊತ್ತಾಪುಂಡು ನೋಡಿ ನಾವು ಜಾಸ್ತಿ ಹಾಲನ್ನು ಕೂಡ ಇಲ್ಲಿ ಸೇರಿಸ್ಕೋಬಾರ್ದು ಅದಕ್ಕೆ ಹಿಟ್ಟಿಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟೇ ಹಾಲನ್ನು ಸೇರಿಸ್ಕೋಬೇಕು ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬರ್ತದೆ ಹಾಗೆ ಇದು ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿ ಕೂಡ ಆಗ್ತದೆ ನೀವೆಣಿಸ್ಬೋದು ನಾವು ಹಾಲು ಹಾಕಿದ್ದೇವೆ ಹಾಗಾಗಿ ಉಂಡೆ ಗಟ್ಟಿಯಾಗಿ ಬರೋದಿಲ್ಲ ಅಂತ ಖಂಡಿತ ಇದು ಸ್ವಲ್ಪ ಹೊತ್ತಾದಮೇಲೆ ಉಂಡೆ ಗಟ್ಟಿಯಾಗಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಯಲ್ಲಿಟ್ಟರೆ ಅಷ್ಟೇ ಚೆನ್ನಾಗಿ ಕರಗುವಂಥ ಲಡ್ಡು ಜಾಸ್ತಿ ಪೇರ್ಪಾಡನ್ನ ನಿಗ್ಲೆನ್ವರ ಮುಲ್ಪ ಪೇರ್ ಪಾಡ್ದ ಒಂದು ಮೆದುವೆ ಇಪ್ಪುಣೊಂದು ಖಂಡಿತ ಇಜಿ ಒಂತೆ ಪೊರ್ತಾಕಿನ ಒಂದು ಗಟ್ಟಿ ಆಪುಣದ ಇಪ್ಪ ನಮ್ಮ ಸಕ್ಕರೆ ಪಾಡ್ದ ಅಂಚನೆ ಒಂದು ಬಾಯಡ ದೀನಗ ಕರ ಉಂಡು ಆತು ಶೋಕಾದು ಈ ಲಾಡು ಬರ್ಪುಣದಲ್ಲಿ ಈತ ಶೋಕಾದು ಉಂಡೆ ಬೈದಂಡು ಇದು ಒಂಜಿ ಥರದ ಲಡ್ಡು ರೆಡಿ ಆಂಡ್ ನನೊಂಜಿ ಥರದ ಲಡ್ಡು ಇಂಚ ಮಲ್ಪುನೊಂದು ತೂಕ ಒಂದು ಥರದ ರವೆ ಲಡ್ಡು ರೆಡಿ ಆಯಿತು ಹಾಗೆ ನಾವು ಇನ್ನೊಂದು ಬಗೆಯ ರವೆ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ಫಸ್ಟಿಗೆ ನೋಟಿಫಿಕೇಷನ್ ಸಿಗ್ತದೆ ನಾನು ತುಂಬ ವಿಡಿಯೋಸ್ ರೆಸಿಪಿಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಕೂಡ ನೋಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಷ್ಟು ರುಚಿಯಾದ ಲಡ್ಡು ನೋಡಿ ನಾನೀಗ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಯಾನೊಂಜಿ ಲಡ್ಡುನು ಕಟ್ ಮಲ್ತು ತೋಚ್ಪೆ ಮಸ್ತ್ ಶೋಕಾದ ಬೈದಂಡು ಬಾಯಿಗೆ ದಿಂಡ ಅಂಚನೆ ಕರವಂಡು ಇತ್ತೆ ಕ್ರಿಸ್ಮಸ್ ಎಲ್ಲ ಬರೋದುಂಡು ಈ ಕ್ರಿಸ್ಮಸ್ಗ್ಲ ನಿಕ್ಲು ಟ್ರೈ ಮಲ್ಪೊಲಿ ಅತ್ತನ ನಿಕ್ಲೆ ಏಪ ತಿನ್ನೋಡು ಪಂದಾಂಡಲ ಈ ಲಡ್ಡನ್ನು ಟ್ರೈ ಮಲ್ಪೊಲಿ ನೋಡಿ ಈಗ ಇನ್ನೊಂದು ಬಗೆಯ ರವೆ ಲಡ್ಡನ್ನು ಮಾಡುವ ಇನ್ನೊಂದು ಬಗೆಯ ರವೆ ಲಡ್ಡು ಇದು ಸಹ ತುಂಬ ಸುಲಭ ಹೇಗೆ ಮಾಡೋದು ಅಂತ ನೋಡೋಣ ನಾನೊಂಜಿ ಬಗೆಯ ಲಾಡ್ಡುಲ್ಲ ಮಲ್ಪುಗ ಮಸ್ತ್ ಸುಲಭ ಇಂಚ ಮಲ್ಪನೊಂದು ತೂಕ ಒಂತೆ ಏಲಕ್ಕಿ ಪುಡಿ ನೆಕ್ ಪಾಡ್ದು ಬೆರವೊಂದುಲ್ಲೆ ಸ್ವಲ್ಪ ಏಲಕ್ಕಿ ಹುಡಿಯನ್ನು ಇದಕ್ಕೆ ಹಾಕಿ ನಾನು ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೇನೆ ಇಲ್ಲಿ ಕೂಡ ನಾನು ಒಣ ದ್ರಾಕ್ಷಿಯನ್ನು ಬಳಸ್ತಾ ಇದ್ದೇನೆ ಮುಲ್ಪಲಯಾನು ಒನ್ಗೆಲ್ ದ್ರಾಕ್ಷಿನ ಪಾಡೊಂದುಲ್ಲೆ ಅಂಚನೆ ಮುಲ್ಪಲಯಾನು ಹದ ಬೆಚ್ಚದ ಪೇರನ್ನು ಪಾಡ್ದು ಒಂತೆಂತನೇ ಪಾಡ್ದು ಇಂಚ ಬೆರೆದು ಉಂಡೆನ ಮಲ್ಪುವೆ ಇಲ್ಲಿ ಕೂಡ ನಾನು ಹದ ಉಗುರು ಬೆಚ್ಚಗಿನ ಹಾಲನ್ನು ಸೇರಿಸಿ ನಾವು ಉಂಡೆಗಳನ್ನು ರೆಡಿ ಮಾಡ್ಕೋಬೇಕು ನೋಡಿ ಉಂಡೆ ಸ್ವಲ್ಪ ಒಂದು ಒಣದ್ರಾಕ್ಷಿಯನ್ನು ಮಧ್ಯದಲ್ಲಿ ಇಟ್ಟು ಹೀಗೆ ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಿ ಬರ್ತದೆ ಹಾಗೆ ಸ್ವಲ್ಪ ಹೊತ್ತಾದ ಮೇಲೆ ಇದು ಕೂಡ ಗಟ್ಟಿಯಾಗ್ತದೆ ಒಂತೆ ಪೊರ್ತಾಕಿನ ಈ ಲಡ್ಡುಲ ಶೋಕು ಗಟ್ಟಿ ಹಾಕೊಂಡು ಹೀಗೆ ನಾನು ಎಲ್ಲ ಲಡ್ಡುಗಳನ್ನು ಕಟ್ಕೊಳ್ತಾ ಇದ್ದೇನೆ ತುಲೆ ಇಂಚನೆ ಪೂರ ಲಡ್ಡುಲ ನಮ್ಮ ಕಟ್ಟೊನೋಡು ಬೊಕ ನಿಕ್ಲೆ ಏಪ ತಿನ್ನೋಡುಂದ ಆಪುಂಡ ಅಪ್ಪಗ ನಿಕ್ಲೆ ಖಂಡಿತ ಈ ಲಾಡು ಮಲ್ತು ತಿನ್ನೋಳು ಇದ್ದಾಯಪಂಡ ಮಸ್ತ್ ಸುಲಭ ಅಂಚನೆ ಪಾಕದೆಪ್ಪೊಡು ಔಪ್ರ ದಾಲನಿಟ್ಟು ಬೇಲೆನೆ ಇಚ್ಚಿ ಈ ಲಡ್ಡು ಮಾಡಲಿಕ್ಕೆ ಯಾವ ಪಾಕ ಕೂಡ ಬೇಡ ತುಂಬ ಸುಲಭವಾಗಿ ಬರ್ತದೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಈ ಲಡ್ಡು ತುಂಬ ಇಷ್ಟ ಆಗ್ತದೆ ನೋಡಿ ನಾನು ಈಗ 1 kg ರವದಿಂದ ನಾನೊಂದು 50 ಲಡ್ಡುಗಳನ್ನು ಇಲ್ಲಿ ರೆಡಿ ಮಾಡಿಕೊಂಡೆ 1 kg ರವಟಿಯಾನ 50 ಲಡ್ಡು ರವೆ ಲಡ್ಡು ಮಲ್ತದಿಯ ತುಲೆ ಖಂಡಿತ ನಿಗ್ಲು ಈ ವಿಡಿಯೋನು ತುಯಾರು ಈ ಲಡ್ಡುನ್ಲ ಮಲ್ತದು ಎಂಚಾತನ ಪಂದೆ ಎಂಗ ಕಮೆಂಟ್ ಮಲ್ತ ಪನ್ಲೆ ಈ ಲಡ್ಡು ಮಾಡೋದು ಹೇಗೆ ಅಂತ ನೀವು ನೋಡಿದ್ರಿ ಖಂಡಿತ ನೀವು ಈ ರವೆ ಲಡ್ಡನ್ನು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದು ಮರಿಬೇಡಿ ನೋಡಿ ನಾವು ಮಾಡಿದ 2 ಬಗೆಯ ರವೆ ಲಡ್ಡು ರೆಡಿ ಆಯಿತು ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ಘಮ ಕೂಡ ನಾವು ತುಪ್ಪ ಏಲಕ್ಕಿ ಒಳ್ಳೆ ಫ್ಲೇವರ್ ಕೂಡ ಕೊಡ್ತಾ ಉಂಟು ಸಣ್ಣವರಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗ್ತದೆ ಎಲ್ಲೆಡ್ದು ಪತ್ತು ಮಲ್ಲೆ ಹಾಕಲಿಲ್ಲ ಮಸ್ತ್ ಖುಷಿ ಆಗ್ಬಿಡು ಇವಾಗ ನೋಡಿ ಇಲ್ಲಿ ಕ್ರಿಸ್ಮಸ್ ಬರ್ತಾ ಉಂಟು ಇನ್ನು ಹತ್ತಿರವೇ ಉಂಟು ಖಂಡಿತ ಈ ಲಾಡುಗಳನ್ನು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತಂತ ಭಾವಿಸ್ತೇನೆ ಶೇರ್ ಮಾಡೋದನ್ನು ಮರಿಬೇಡಿ ಆಯಿತಾ ತುಯರತ್ತ ಫ್ರೆಂಡ್ಸ್ ನಿಕ್ಲೆಗೆ ಇನಿ ಮಲ್ತಿನ ವಿಡಿಯೋ ಇಷ್ಟ ಆನಂದೆ ಎನ್ನುವೆ ಶೇರ್ ಮಲ್ಪಲೆ ನಿಕ್ಲು ಶೇರ್ ಮಲ್ತಂಡ ಇಂಕ್ ಮಸ್ತ್ ಬೇರೆ ಸಹಾಯ ಕೊರ್ಲಕ ಆಪುಂಡು ನಮ್ಮ ಚಾನಲ್ಲ ದುಂಬು ಪೂಪುಂಡು ಅಂಚನೆ ಎಂಕ್ ನನಾತ್ ವಿಡಿಯೋ ಮಲ್ಪರೆ ಇಂಟ್ರೆಸ್ಟ್ಲ ಬರ್ಪುಂಡು ತುಲೆ 2 ಬಗೆತ ಲಡ್ಡು ಈತ ಶೋಕಾದು ಬೈದಂಡು ನೋಡಿ 2 ಬಗೆಯ ಲಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ನೀವು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿದರೆ ನನಗೂ ಇನ್ನೂ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗ್ತದೆ ಧನ್ಯವಾದ